ವೀಕ್ಷಕರೇ, ಮಿಸ್ಸಿಂಗ್ ಲಿಂಕ್ಗೆ ಸ್ವಾಗತ. ಜೇಮ್ಸ್ ಹ್ಯಾರಿಸನ್ ಒಬ್ಬ 14 ವರ್ಷದ ಹುಡುಗ ಸಾವಿನ ಅಂಚಿನಲ್ಲಿರುತ್ತಾನೆ. ಆ ಸಣ್ಣ ವಯಸ್ಸಿನಲ್ಲಿ ಅವನನ್ನು ಬದುಕಿಸಲು ಅವನ ಒಂದು ಶ್ವಾಸಕೋಶವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯಲಾಗುತ್ತದೆ. ಆ ಸಂದರ್ಭದಲ್ಲಿ ಅವನ ಶಸ್ತ್ರಚಿಕಿತ್ಸೆಗೆ ಸುಮಾರು 13 ಲೀಟರ್ನಷ್ಟು ರಕ್ತ ಬಳಕೆಯಾಗುತ್ತದೆ. ಹ್ಯಾರಿಸನ್ ಬದುಕಿ ಉಳಿಯುತ್ತಾನೆ. ಅವನಿಗೆ ಅರ್ಥವಾಯಿತು, ಅಂದು ಅವನು ಬದುಕಿ ಉಳಿದದ್ದು ಅವನ ಪರಿಚಯವೇ ಇಲ್ಲದೆ ಅವನಿಗೆ ರಕ್ತವನ್ನು ನೀಡಿದ ದಾನಿಗಳಿಂದ. ಅವನು ನಿರ್ಧರಿಸಿದ, ನನಗೆ ಸಹಾಯವಾದಂತೆ ನನ್ನಿಂದ ಬೇರೆಯವರಿಗೂ ಸಹಾಯವಾಗಬೇಕು ಎಂದು. ಹ್ಯಾರಿಸನ್ ತನಗೆ 18 ವರ್ಷವಾದ ದಿನ ರಕ್ತದಾನ ಮಾಡುತ್ತಾನೆ. ವೈದ್ಯರು ಅವನ ರಕ್ತವನ್ನು ಪರೀಕ್ಷಿಸಿದ ನಂತರ ಅದರಲ್ಲಿ ರಿಸಸ್ ಕಾಯಿಲೆಯನ್ನು ಗುಣಪಡಿಸುವಂತಹ ಆಂಟಿಬಾಡೀಸ್ ಇರುವುದನ್ನು ಗಮನಿಸುತ್ತಾರೆ. ಅವನ ಪ್ಲಾಸ್ಮಾವನ್ನು ನೀಡಲು ಕೇಳಿದ ವೈದ್ಯರಿಗೆ ಅವನು ಒಪ್ಪಿಗೆ ಸೂಚಿಸುತ್ತಾನೆ. ಅಂದಿನಿಂದ ಹ್ಯಾರಿಸನ್ ಪ್ಲಾಸ್ಮಾ ನೀಡಲು ಶುರು ಮಾಡಿದ. ಹ್ಯಾರಿಸನ್ ಇದುವರೆಗೂ 1000ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾನೆ. ಆಸ್ಟ್ರೇಲಿಯನ್ ಪಾಲಿಸಿಯ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ 81ನೇ ವಯಸ್ಸಿನ ನಂತರ ರಕ್ತದಾನ ಮಾಡುವಂತಿರಲಿಲ್ಲ. ಹಾಗಾಗಿ 11 ಮೇ 2018ರಂದು ಹ್ಯಾರಿಸನ್ ಮಾಡಿದ ತನ್ನ 1173ನೇ ರಕ್ತದಾನವೇ ಅವನ ಕೊನೆಯ ರಕ್ತದಾನವಾಯಿತು. ಜೇಮ್ಸ್ ಕ್ರಿಸ್ಟೋಫರ್ ಹ್ಯಾರಿಸನ್ನನ್ನು ಮ್ಯಾನ್ ವಿತ್ ದಿ ಗೋಲ್ಡನ್ ಆರ್ಮ್ ಎಂದು ಕರೆಯಲಾಗುತ್ತದೆ. 2.4 ಮಿಲಿಯನ್ಗೂ ಹೆಚ್ಚು ಮಕ್ಕಳನ್ನು ಬದುಕಿಸಿದ ಕೀರ್ತಿ ಹ್ಯಾರಿಸನ್ಗೆ ಸಲ್ಲುತ್ತದೆ. ಅವನು ಬೇರೆಯವರ ಮಕ್ಕಳನ್ನಷ್ಟೇ ಅಲ್ಲ, ಅವನ ಮಗಳು ಟ್ರ್ಯಾಸಿ ಗರ್ಭಿಣಿಯಾಗಿದ್ದಾಗ ಅವಳ ಮಗುವಿಗೆ ರಿಸಸ್ ಕಾಯಿಲೆ ಇರುವುದು ತಿಳಿಯುತ್ತದೆ. ಹ್ಯಾರಿಸನ್ನ ಪ್ಲಾಸ್ಮಾದಿಂದ ಮಗು ಸುರಕ್ಷಿತವಾಗಿ ಜನಿಸುತ್ತದೆ. ಸ್ನೇಹಿತರೆ, ನಿಮಗೆ ತಿಳಿದಿರಲಿ, ಇಂದು ಪ್ರಪಂಚದಲ್ಲಿ 100 ಮಿಲಿಯನ್ ಯೂನಿಟ್ನಷ್ಟು ರಕ್ತದ ಕೊರತೆ ಇದೆ ಹಾಗೂ ಭಾರತದಲ್ಲಿ 41 ಮಿಲಿಯನ್ ಯೂನಿಟ್ನಷ್ಟು ರಕ್ತದ ಕೊರತೆ ಇದೆ. ರಕ್ತದಾನದಿಂದ ನಿಮಗೆ ಲಾಭವೇ ಹೆಚ್ಚು. ಇದು ಹೃದಯಾಘಾತದ ಸಂಭವವನ್ನು ಕ್ಷೀಣಿಸುತ್ತದೆ ಹಾಗೂ ಕ್ಯಾನ್ಸರ್ನ ತೊಂದರೆಯನ್ನು ತಪ್ಪಿಸುತ್ತದೆ. ನಿಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿಯೂ ಸಹ ಸಹಕರಿಸುತ್ತದೆ. ರಕ್ತದಾನ ಶ್ರೇಷ್ಠವಾದದ್ದು. ಬೇರೆಯವರಿಗೆ ನೆರವಾಗುತ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೀಕ್ಷಕರೇ, ಪ್ಲಾಸ್ಮಾ ಥೆರಪಿಯಿಂದ ಕೊರೋನಾ ಪೀಡಿತರನ್ನು ಗುಣಪಡಿಸುವ ಪ್ರಯತ್ನ ವಿಶ್ವದಾದ್ಯಂತ ನಡೆಯುತ್ತಿದೆ. ಇದು ಕರ್ನಾಟಕದಲ್ಲಿಯೂ ಶುರುವಾಗಿದೆ. ಕೊರೋನಾ ಸೋಂಕಿನಿಂದ ಗುಣಪಟ್ಟವರು ಬ್ಲಡ್ ಪ್ಲಾಸ್ಮಾ ನೀಡಲು ಸಹಕರಿಸಿ ಹಾಗೂ ಪ್ಲಾಸ್ಮಾ ಥೆರಪಿ ಯಶಸ್ವಿಯಾಗಲೆಂದು ಆಶಿಸುತ್ತಾ ಇಂದಿನ ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.